ಕದ್ರಿ ಮಲ್ಲಿಕಟ್ಟೆ ಆಸುಪಾಸಿನ ಜನತೆಗೆ ಒಂದು ಕಾಲದಲ್ಲಿ ಮನಸ್ಸಿಗೆ ಆಹ್ಲಾದವನ್ನ ನೀಡುವ ಪಾರ್ಕ್ ಮತ್ತು ಜ್ಞಾನಾರ್ಜನೆಯನ್ನ ವೃದ್ಧಿಸಬಲ್ಲ ನಗರ ಗ್ರಂಥಾಲಯ ರೂಪುಗೊಂಡಿತ್ತು. ಆದರೆ ಬರಬರುತ್ತಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇದು ಪಾಳು ಬಿದ್ದ ಗ್ರಂಥಾಲಯವಾಗಿ ಕುಡುಕರ ತಾಣವಾಗಿ ಪರಿವರ್ತನೆಯಾಯಿತು. ಎಲ್ಲಿ ನೋಡಿದ್ರಲ್ಲಿ ಗುಡ್ಕಾ, ಖಾಲಿ ಬಾಟ್ಲಿಗಳು, ಕುಡುಕರು ಎಸೆದ ಮದ್ಯದ ಸ್ಕಾಚ್ಗಳು ರಾಶಿಗಳಾಗಿ ಬೀಳತೊಡಗಿದ್ವು. ಇನ್ನು ಪಕ್ಕದಲ್ಲೇ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛ ಮಾಡಲಾಗಿದ್ದ ಬಸ್ಸು ನಿಲ್ದಾಣವು ಕೂಡ ಮೋದಿಯ ಸ್ವಚ್ಛ ಭಾರತ್ ಯೋಜನೆಯನ್ನ ಅಣುಕಿಸುವಂತಾಯಿತು. ಇನ್ನು ರಾತ್ರಿ ಕುಡುಕರು ಬಸ್ಸು ನಿಲ್ದಾಣ ಹಾಗೂ ಕೇಂದ್ರ ಗ್ರಂಥಾಲಯವನ್ನ ತಮ್ಮ ಆಶ್ರಯ ತಾಣವನ್ನಾಗಿ ಮಾಡಿಕೊಂಡು ಅಲ್ಲಿ ಗಲೀಜು ಮಾಡ್ತಾ ಇದ್ರು. ನಮ್ಮ ಕುಡ್ಲ ವಾಹಿನಿ ಈ ಬಗ್ಗೆ ಸತತವಾಗಿ ವರದಿಗಳನ್ನ ಪ್ರಸಾರ ಮಾಡಿದ ಬಳಿಕ ಇದೀಗ ಕೊನೆಗೂ ಎಚ್ಚೆತ್ತುಕೊಂಡಿರುವ ಮಂಗಳೂರು ನಗರ ಪಾಲಿಕೆ ಪಾಳು ಬಿದ್ದ ಈ ಗ್ರಂಥಾಲಯ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲು ಮುಂದಾಗಿದೆ. ಇನ್ನು ಪಾರ್ಕ್ನ ಅಭಿವೃದ್ಧಿಗಾಗಿ 14.30 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೆಲಸ ಕಾರ್ಯಗಳು ಆರಂಭಗೊಂಡಿದ್ದು ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಇದನ್ನ ಸುಂದರಗೊಳಿಸಲಿದ್ದೇವೆ ಎಂದು ಸ್ಥಳೀಯ ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಪಾರ್ಕಿನ ಸಮಗ್ರ ಅಭಿವೃದ್ಧಿಗೆ ನನ್ನ ಈ ಜಂಕ್ಷನ್ ಎರಡು ಬದಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಪೊರೇಟರ್ ಇರುವುದರಿಂದ ಒಂದು ಬದಿ ನಾನು, ಇನ್ನೊಂದು ಬದಿ ಕಾವ್ಯ ನಟರಾಜ್ ಆಳ್ವರವರು ಇರುವುದರಿಂದ ಇಬ್ಬರು ಜೊತೆಯಾಗಿ ಸೇರಿಕೊಂಡು ಈ ಪಾರ್ಕನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಎತ್ತಿಕೊಂಡಿದ್ದೇವೆ. ಅದರ ಮುಖೇನ ನಾವು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿ 14ನೇ ಹಣಕಾಸಿನ ಅಡಿಯಲ್ಲಿ ಈ ಪ್ರಥಮವಾಗಿ ಹಂತವಾಗಿ ಈ ಪಾರ್ಕನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ 14.3 ಲಕ್ಷ ಪ್ರಥಮವಾಗಿ ಈಗ ಅದು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಕೆಲಸ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗಿದೆ. ಬಹಳ ಸುಸಜ್ಜಿತವಾದ ಪಾರ್ಕ್ ಹಾಗೂ ಗ್ರಂಥಾಲಯವನ್ನು ಈ ಭಾಗದಲ್ಲಿ ನಿರ್ಮಿಸಿದೆ. ಇನ್ನು ಮುಂದೆ ಇದಕ್ಕೆ ಬೇಕಾಗುವಂತಹ 50-60 ಲಕ್ಷ ನಾವು ಯೋಜನೆ ಹಾಕಿಕೊಂಡಿದ್ದೇವೆ. ವಿಶಿಷ್ಟವಾಗಿ ಈ ಜಂಕ್ಷನ್ನಲ್ಲಿ ವಿನೂತನವಾದಂತಹ ಒಂದು ಪಾರ್ಕ್ ಹಾಗೂ ಗ್ರಂಥಾಲಯ ಮಾಡುವಂಥ ಇಚ್ಛೆಯನ್ನು ಇಟ್ಟುಕೊಂಡಿದ್ದೇವೆ.